ಶೋಭಾ ಕರಂದ್ಲಾಜೆಯನ್ನ ಮೊದಲು ಮಂಪರು ಪರೀಕ್ಷೆಗೆ ಒಳಪಡಿಸಿ ಮೆದುಳಿನ ಸ್ಥಿಮಿತತೆ ಕಳೆದುಕೊಂಡವರಂತೆ ಶೋಭಾ ಮಾತನಾಡ್ತಾರೆ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೇಳಿಕೆಯನ್ನು ನೀಡಿದ್ದಾರೆ. ಉಡುಪಿಯಲ್ಲಿ ಸಿದ್ದರಾಮಯ್ಯನನ್ನ ನಿಮ್ಹಾನ್ಸ್ಗೆ ಸೇರಿಸಿ ಎಂಬ ಶೋಭಾ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು, ಸಿದ್ದರಾಮಯ್ಯ ರಾಷ್ಟ್ರ ಮಟ್ಟದ ಜಾತ್ಯತೀತ ನಾಯಕ, 5 ವರ್ಷ ಯಶಸ್ವಿಯಾಗಿ ಆಳ್ವಿಕೆ ನೀಡಿದ ನಾಯಕ, 13 ಬಜೆಟ್ ಮಂಡಿಸಿರುವಂತಹ ಏಕೈಕ ನಾಯಕ. ಇತಿಹಾಸದಲ್ಲಿ ಸಿದ್ದರಾಮಯ್ಯ ಅವರಂತಹ ಕೆಲಸ ಮಾಡಿದ ಸರ್ಕಾರ ಇಲ್ಲ. ಅರಸು ಬಂಗಾರಪ್ಪನವರ ಹಾದಿಯಲ್ಲಿ ನಡೆದಂತಹ ಅಪರೂಪದ ನಾಯಕ ಸಿದ್ದರಾಮಯ್ಯ ಜಾತ್ಯತೀತ ಶಕ್ತಿಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಬಾಯಿ ಮುಚ್ಚಿಸುವ ಕೆಲಸ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಸಿ.ಟಿ. ರವಿ, ಶೋಭಾ ಕರಂದ್ಲಾಜೆ, ಅರಗ ಜ್ಞಾನೇಂದ್ರರಿಗೆ ಸಿದ್ದರಾಮಯ್ಯ ಬಗ್ಗೆ ಮಾತನಾಡಲು ಯಾವ ಯೋಗ್ಯತೆ ಇದೆ? ಮುಖ್ಯಮಂತ್ರಿಗಳು ಯಾಕೆ ಬಾಯನ್ನು ಮುಚ್ಚಿಕೊಂಡು ಕುಳಿತಿದ್ದಾರೆ? ಜನರ ದಾರಿ ತಪ್ಪಿಸಲು ಸಿದ್ದರಾಮಯ್ಯರ ವ್ಯಕ್ತಿತ್ವಕ್ಕೆ ಧಕ್ಕೆ ಮಾಡ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆಗೆ ಮಂಪರು ಪರೀಕ್ಷೆಯನ್ನ ಮಾಡಿಸಿ ಎಂದು ತಿರುಗೇಟನ್ನ ನೀಡಿದ್ದಾರೆ. ಬಗ್ಗೆ ಗೊತ್ತಾಗುದಿಲ್ಲ. ಅವ್ರದೇ ಕ್ಷೇತ್ರ ಇದೆ, ಪರಿಹಾರ ಕೊಡಿಸಬಹುದಲ್ಲ. 25 ಲಕ್ಷ ರೂಪಾಯಿ ಪರಿಹಾರ ಕೊಡಿ, ಆ ಕುಟುಂಬಕ್ಕೆ ಕೊಡಿ. ಇವು ತಮ್ಮದೇ ಪಕ್ಷದ ಹಿನ್ನೆಲೆ ಇರುವಂತಹವರು. ಸಿದ್ದರಾಮಯ್ಯ ಅವರಿಗೆ ಈ ತರ ಹೇಳಿದ್ದಾರೆ, ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಜಾತ್ಯತೀತವಾದಂತಹ ಒಬ್ಬ ನಾಯಕ. 13 ಸಲ ಬಜೆಟ್ ಮಂಡನೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. 5 ವರ್ಷಗಳ ಕಾಲ ಇತಿಹಾಸದಲ್ಲಿ ಅಂತ ಸರ್ಕಾರ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರದ ಕೆಲಸ ಮಾಡಿದಂತಹ ಸರ್ಕಾರಗಳಿಲ್ಲ. ದೇವರಾಜ ಅರಸರು ಯಾವ ಹಾದಿಯಲ್ಲಿ ನಡೆದಿದ್ದಾರೆ, ಬಂಗಾರಪ್ಪನವರು ಯಾವ ಹಾದಿಯಲ್ಲಿ ನಡೆದಿದ್ದಾರೆ, ಅದೇ ಹಾದಿಯಲ್ಲಿ ಇವತ್ತು ಸಿದ್ದರಾಮಯ್ಯ ನಡ್ಕೊಂಡು ಸಾಮಾಜಿಕ ನ್ಯಾಯ ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಜಾತ್ಯತೀತ ಒಂದು ಶಕ್ತಿಯ ರೀತಿಯಲ್ಲಿ ಇವತ್ತು ಬೆಳವಣಿಗೆ ಆಗಿದ್ದಾರೆ. ಸರ್ಕಾರ ಮಾಡುವಂಥ ತಪ್ಪನ್ನು ಒಬ್ಬ ವಿರೋಧ ಪಕ್ಷದ ಮಾತಾಡಲಿಕ್ಕೆ ಕೂಡದು ಅವರ ಬಾಯಿ ಮುಚ್ಚಿಸುವಂಥ ಕೆಲಸ ಕಾರ್ಯ ಮಾಡುವಂಥದ್ದು ಇವತ್ತು ಎಷ್ಟರ ಮಟ್ಟಿಗೆ ಸರಿ ಇದೆ? ಇವತ್ತು ಇವರಿಗೆ ಸಿ.ಟಿ. ರವಿ ಇರ್ಬೋದು, ಅಥವಾ ಇವತ್ತು ಶೋಭಾ ಕರಂದ್ಲಾಜೆ ಇರ್ಬೋದು, ಸಣ್ಣ ಪುಟ್ಟ ಅರಗ ರಾಜೇಂದ್ರ ಇರ್ಬೋದು, ಇವರೆಲ್ಲರೂ ಕೂಡ ಇವತ್ತು ಅವರಿಗೆ ಯಾವ ಅರ್ಹತೆ ಇದೆ, ಯಾವ ಯೋಗ್ಯತೆ ಇದೆ? ಇವತ್ತು ಒಂದು ವೇಳೆ ಮುಖ್ಯಮಂತ್ರಿ ಮಾತಾಡ್ಬೋದಲ್ಲ, ಮುಖ್ಯಮಂತ್ರಿಯವರು ಯಾಕೆ ಬಾಯಿ ಮುಚ್ಚಿಕೊಟ್ಟಿದ್ದಾರೆ? ಮುಖ್ಯಮಂತ್ರಿಯವರು ಇವತ್ತು ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರು ಮಾತಾಡೋದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಬೋದು. ಆದರೆ ಅದು ಯಾವುದೇ ಪ್ರತಿಕ್ರಿಯೆ ಇಲ್ಲ. ಇವರು ಇವತ್ತು ಒಂದು ರೀತಿಯಲ್ಲಿ ಜನರನ್ನ ದಾರಿ ತಪ್ಪಿಸಲಿಕ್ಕೋಸ್ಕರ ಸಿದ್ದರಾಮಯ್ಯನವರ ಮೇಲೆ, ಅವರ ವ್ಯಕ್ತಿತ್ವದ ಮೇಲೆ ಒಂದು ರೀತಿಯ ಹೀನಾಯಮಾನವಾಗಿ ಮಾತಾಡುವಂಥ ಒಂದು ಚರಿತ್ರೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಎಲ್ಲಿಗೆ ನಿಮ್ಹಾನ್ಸ್ಗೆ ಸೇರಿಸಬೇಕು, ಇವರನ್ನೆಲ್ಲಿ ಸೇರಿಸಬೇಕು, ಇವರನ್ನು ಸುರಿಗೆ ಮಂಪರ್ ಪರೀಕ್ಷೆ ಮಾಡಬೇಕು. ನಾವು ಉಡುಪಿಯ ಜನತೆ ಮತದಾರರು ಶೋಭಾ ಕರಂದ್ಲಾಜೆಯನ್ನ ಮಂಪರ್ ಪರೀಕ್ಷೆ ಮಾಡಿ ಅದರ ರಿಪೋರ್ಟ್ ತಗೊಳ್ಬೇಕು. ಯಾಕೆಂತಂದ್ರೆ ಮುಂದಿನ ಸಲ ಚುನಾವಣೆಗೆ ನಿಲ್ಲುವಂಥ ಸಮಯದಲ್ಲಿ ಈ ರೀತಿಯಲ್ಲಿ ಇವತ್ತು ಮೆದುಳಿನ ಶ್ರೀಮಂತ ಕರ್ಕೊಂಡ ರೀತಿಯಲ್ಲಿ ಮಾತಾಡುವಂತಹ ಹವ್ಯಾಸವನ್ನು ನಾವು ಕಾಣ್ತಾ ಇದ್ವಿ. ಅದನ್ನು ಬಿಡಬೇಕು. ಅದು ಬಿಟ್ಟು ಇಂಥ ಅಮಾಯಕರು ಯಾರು ಬಲಿಯಾಗಿದ್ದಾರೆ, ಇಂಥ ಸೂಕ್ಷ್ಮವಾದಂತಹ ವಿಚಾರ ಎಲ್ಲಿ ಹೋಗಿದ್ರಿ ನೀವು? ಇಂಥ ದೊಡ್ಡ ಸಮಸ್ಯೆ ಆಗುವಂಥ ಸಮಯದಲ್ಲಿ ಉಡುಪಿಯಲ್ಲಿ ಇವತ್ತು ಇಡೀ ಎಜುಕೇಶನ್ ಅಲ್ಲಿ ನಂಬರ್ 1 ಇರುವಂತ ಸಮಯದಲ್ಲಿ ಇವತ್ತು ಇಂಥ ಒಂದು ಸಣ್ಣ ಪುಟ್ಟ ವಿಚಾರ, ಹಿಜಾಬಿನ ವಿಚಾರವನ್ನ ನಿಮ್ಮ ಸರ್ಕಾರ, ನಿಮ್ಮ ಮಂತ್ರಿಗಳು, ನಿಮ್ಮ ಉಸ್ತುವಾರಿಗಳು, ನಿಮ್ಮ ಜಿಲ್ಲಾಡಳಿತ ನೀವು ಅದನ್ನು ಪರಿಹಾರ ಮಾಡಲಿಕ್ಕೆ ಆಗುದಿಲ್ಲ. ನೀವು ಅಲ್ಲಿ ಮೈತ್ರಿ ಮಾಡ್ಕೊಳ್ತೀರಿ, ಆವಾಗ ಒಳ್ಳೇದು. ಕಾಪು ಚುನಾವಣೆಯಲ್ಲಿ STP ಮತ್ತು ಇವರು ಮೈತ್ರಿ ಮಾಡ್ಕೊಳ್ತಾರೆ, ಅಲ್ಲಿ ದೋಸ್ತಿ ಮಾಡ್ಕೊಳ್ತಾರೆ.